ಅಂತ ಮಾತು. ಚೀನಾ ದೇಶ ಇದನ್ನು ಹುಟ್ಟುಹಾಕಿತು, ಇಡೀ ಜಗತ್ತಿಗೆ ಕೊಟ್ಟಿತು. 80,000 ಹೋಗುವಾಗ ಇಡೀ ಟಿವಿಯಲ್ಲಿ ಅದನ್ನು ಹೇಗೆ ಪ್ರಚಾರ ಮಾಡಿದ್ರು, ಇಡೀ ಒಂದು ಆ ಸೋಂಕನ್ನು ಹೇಗೆ ತೋರಿಸಿದ್ರು, 80,000 ಚೀನಾ ದೇಶದಲ್ಲಿ ಹೇಗೆ ಏರುತ್ತಾ ಹೋಯಿತು. ಅಲ್ಲಿ ನಿಂತದ್ದು ಇವತ್ತಿಗೆ ಯಾಕೆ ಒಂದು ಪಾಸಿಟಿವ್ ಆಗಿ ಬರ್ತಾ ಇಲ್ಲ ಎಂಬುದೇ ನನಗೆ ಕಾಣಲಿಲ್ಲ. ಇಡೀ ಚೀನಾದಲ್ಲಿ ಒಂದೇ ಒಂದು ಪಾಸಿಟಿವ್ ಕಾಣದೆ ಇಡೀ ಅವರು ನೆಗಾಡ್ತಾ ಇದ್ದಾರೆ, ಜಗತ್ತು ನೋಡಿ ನೆಗಾಡ್ತಾ ಇದ್ದಾರೆ. ನಾವೆಲ್ಲ ಇವತ್ತು ಆತಂಕದಲ್ಲಿದ್ದೇವೆ. ಇಂಥ ಪರಿಸ್ಥಿತಿಯಲ್ಲಿ ನಮ್ಮ ನುಡಿಸಿರಿ ವಿರಾಸತ್ ಇರ್ಬೋದು, ನನ್ನ ಇಡೀ ಒಂದು 20,000ಕ್ಕೂ ಮಿಕ್ಕಿದಂಥ ನಮ್ಮ ಇಡೀ ಇರುವಂಥ ಮಕ್ಕಳುಗಳು ಇರುವಂಥ ನನ್ನ ಆವರಣ ಇರ್ಬೋದು, ಇವತ್ತು ಎಂಥ ಸಂಕಷ್ಟಗಳನ್ನು ನಾವು ಎದುರಿಸ್ತಾ ಇದ್ದೇವೆ. ಇಡೀ ಒಂದು 1 ಕೋಟಿ ಜನಸಂಖ್ಯೆ ಇರುವಂಥ ನಮ್ಮ ರಾಜ್ಯದ ವಿದ್ಯಾರ್ಥಿಗಳ ಪರಿಸ್ಥಿತಿ ಏನು ಎಂಬುದನ್ನು ಅರ್ಥ ಮಾಡಿಕೊಳ್ಳಿ. ಎಷ್ಟು ಸಮಯದಿಂದ ಇವತ್ತು ಮನೆಯಲ್ಲಿ ಎಲ್ಲೆಲ್ಲಿ ಇದ್ದುಕೊಂಡು ಇಡೀ ವಿದ್ಯೆಯಿಂದ ವಂಚಿತರಾಗಿ ಹೇಗಿದ್ದಾರೆ, ಇಡೀ ದೇಶ ಹೇಗಿದೆ ಎಂಬುದನ್ನು ಗಮನಿಸಿ. ಒಂದು ಜೀವನದಲ್ಲಿ 1 ವರ್ಷ ಎಂಬುದು ಎಷ್ಟು ಪ್ರಾಮುಖ್ಯ. ಇಡೀ ಒಂದು ಪಂಚಾಂಗದಾಗಿದ್ದಂಥ ವಿದ್ಯಾಭ್ಯಾಸ ಸರಿಯಾಗಿ ಸಿಕ್ಕದೆ ಹೋದರೆ ಇವತ್ತು ವಿದ್ಯಾರ್ಥಿಗಳ ಮುಂದಿನ ಭವಿಷ್ಯ ಏನೆಂಬುದೇ ನನಗೆ ಅರ್ಥವಾಗ್ತಾ ಇಲ್ಲ. ನಾನು ವಿದ್ಯಾರ್ಥಿಗಳ ಮಕ್ಕಳ ನಡುವಿನಲ್ಲಿರುವ ಇದರ ನಡುವಿನಲ್ಲಿ ಹೇಳ್ತೇನೆ, ನಾನಿದು ಅಹಂಕಾರವಾಗಿ ಹೇಳುವಂಥ ಮಾತಲ್ಲ. ನಾನು ಈ ಸೋಂಕು ಯಾವಾಗ ನಮ್ಮ ಕೇರಳಕ್ಕೆ ಬಂತು, ಯಾವಾಗ ನಮ್ಮ ರಾಜ್ಯಕ್ಕೆ ಬಂತು, ಇಡೀ ದೇಶದಲ್ಲಿ ಯಾವಾಗ ಲಾಕ್ಡೌನ್ ಆಯಿತು, ಅಂದಿನಿಂದ ಇವತ್ತಿನವರೆಗೆ ಬೇಕಾದರೆ ಮನೋಹರ್ ಶೆಟ್ಟಿ ಎದುರಿನಲ್ಲಿ ಕೂತ್ಕೊಂಡಿದ್ದಾರೆ, ಜಯಕರ್ ಶೆಟ್ಟಿ ಯಾವಾಗ ಕೂತ್ಕೊಂಡಿದ್ದಾರೆ, ಯಾವಾಗಲೂ ನನಗೆ ಹೇಳ್ತಾರೆ ನೀವು 1 ದಿವಸ ಮಾಸ್ಕ್ ಹಾಕೋದನ್ನು ನಾನು ನೋಡ್ತಾ ಇಲ್ಲ ಎಂಬ ಮಾತನ್ನು ಹೇಳ್ತಾ ಇದ್ದಾರೆ. ಆದರೆ ಇವತ್ತಿನವರೆಗೆ ನಾನು ಮಾಸ್ಕ್ ಹಾಕದೆ ತಿರುಗಾಡ್ತಾ ಇದ್ದೇನೆ. ಇದು ವೈದ್ಯನಾಗಿ ನಾನು ಹೇಳುವ ಮಾತಲ್ಲ. ಆದರೆ ಇದನ್ನು ಎದುರಿಸಬೇಕು ಎಂಬ ಒಂದು ಇದರಿಂದ ನಾನು ಹಾಗೆ ಇದ್ದವ. ಅಲ್ಲಿಂದ ಇವತ್ತವರೆಗೆ ನನ್ನ ಆವರಣದೊಳಗೆ ಸಾವಿರಾರು ವಿದ್ಯಾರ್ಥಿಗಳು ಅಲ್ಲಿ ಇದ್ದರು. ನನ್ನ ನಂಬಿಕೊಂಡು ನಾನು ನೋಡಿದ್ದೇನೆ, ಅವರನ್ನೆಲ್ಲ ನೋಡ್ತಾ ಬಂದೆ. ಇವತ್ತಿಗೂ 18,000 ಮಕ್ಕಳು ನಮ್ಮ ಹಾಸ್ಟೆಲ್ನಲ್ಲಿ ಇದ್ದಾರೆ. ಇದೆಲ್ಲ ಇದ್ದುಕೊಂಡು ನಾನು ನೋಡ್ತಾ ಇದ್ದೇನೆ. ಇದೆಲ್ಲವನ್ನು ಸಮರ್ಪಕವಾಗಿ ಎದುರಿಸ್ತಾ ಇದ್ದೇನೆ. ಇದ್ರ ಜೊತೆ 1,000ಕ್ಕೂ ಮಿಕ್ಕಿದಂಥ ಪಾಸಿಟಿವ್ ಕೇಸ್ಗಳಿಗಿಂತ ನಾನು ಒಂದು ವೈದ್ಯನಾಗಿ ಚಿಕಿತ್ಸೆ ಕೊಟ್ಟು ನೋಡಿದ್ದೇನೆ. ನನಗೆ ಯಾವ ಹೆದರಿಕೆಯೂ ಇಲ್ಲ. ನನ್ನ ಮನೆಯಲ್ಲಿ ಇರುವಂಥ ನನ್ನ ಯಾವ ನೌಕರರಿಗೂ ನಾನು ರಜೆ ಕೊಡಲಿಲ್ಲ. ನನ್ನ ಮಕ್ಕಳನ್ನು ನಮ್ಮ ಆಸ್ಪತ್ರೆಗೆ ಹೋಗದೆ ಬಿಡಲಿಲ್ಲ. ನೀವು ದಿನಕ್ಕೆ ಹೋಗಬೇಕು ಅಂತ ಹೇಳಿದ್ದೇನೆ. ನಾನು ಕೂಡ 1 ದಿನ ಮನೆಯಲ್ಲಿ ಕೂತ್ಕೊಳ್ಳದೆ ಇಲ್ಲಿವರೆಗೆ ಕೆಲಸ ಮಾಡಿಕೊಂಡು ಬಂದುಕೊಂಡು ಇದೆಲ್ಲ ಅನುಭವದಿಂದ ನಾನು ಹೇಳುವ ಹೊರತು ಬೇರೆ ಏನಲ್ಲ. ನನ್ನ ತಂದೆಗೆ 103 ವರ್ಷ. ಗೋನರಾಮುಲು ಅವರು ಕೂತ್ಕೊಂಡಿದ್ದಾರೆ, ಗುಣಪ್ರಸಾದರು ಅವರ ಆಪ್ತ ಸ್ನೇಹಿತವರು. 1 ದಿನ ಕೂಡ ಅವರ ಮನೆಯಲ್ಲಿ ಕೂತ್ಕೊಳ್ಳಲಿಲ್ಲ. ಒಂದು ಮಾಸ್ಕನ್ನು ಹಾಕದೆ ದಿನಕ್ಕೆ 4-5 ಬಾರಿ ನಮ್ಮ ಮನೆಯಿಂದ ಹೊರಗೆ ಹೋಗ್ತಾರೆ. ಅವ್ರು ಹೇಳೋ ಮಾತೇ ನನಗೆ ಭಾಳ ದೊಡ್ಡ. ತಂದೆ ನೀವು ಹೋಗಬಾರ್ದು, ನೋಡಿ ನಿಮಗೆ 103 ವರ್ಷ ಅಂತ ಹೇಳುವಾಗ ನೀನು ಯಾತಕ್ಕೆ ಹೊರಗೆ ಹೋಗ್ತೀಯ ಹೇಳು, ನೀನು ಒಂದಿನ ಹೊರಗೆ ಕೂತ್ಕೊಳ್ತೀಯಾ ಎಂಬ ಮಾತನ್ನು ಅಂತ ಕೇಳ್ತಾ ಇದ್ದಾರೆ. ಅದನ್ನು ಯಾವುದನ್ನು ಲೆಕ್ಕಿಸದೆ ಅವರು 103 ವರ್ಷದವರು ಹೋಗ್ತಾ ಇದ್ದಾರೆ. ಇದಕ್ಕಿಂತ ಮುಖ್ಯವಾಗಿ ನಮಗೆ ದೇಶವನ್ನು ಗಮನಿಸುವಾಗ 52 ಲಕ್ಷ ಜನ ಇವತ್ತು ಮಿಲಿಟರಿ ಅವರು ನಮ್ಮ ದೇಶದಲ್ಲಿ ನಮ್ಮ ಇಡೀ ಗಡಿಯನ್ನು ಕಾಯ್ತಾ ಇದ್ದಾರೆ. ಯಾವ ಅವರಿಗೆ ಹೆದರಿಕಿಲ್ಲ. ಗಂಡ ಹೆಂಡತಿ ಮಕ್ಕಳು ಅವರಿಗಿದ್ದಾರೆ. ಯಾವ ರೀತಿ ಕೆಲಸ ಮಾಡ್ತಾರೆ ಎಂಬುದನ್ನು ಗಮನಿಸಿ. ಯಾವ ಒಬ್ಬ ಸೈನಿಕನ ಡೆಡ್ ಬಾಡಿ ಕೂಡ ಕೊರೋನಾದಲ್ಲಿ ಪಾಸಿಟಿವ್ ಆಗಿ ಇವತ್ತು ಊರಿಗೆ ಬಂದದ್ದಿಲ್ಲ. ಯಾವುದೋ ಒಂದು ದೇಶದ ಗುಂಡೇಟು ಬಿದ್ದುಕೊಂಡು ಬಂದಿರಬಹುದು ಬಾಡಿ. ಇವತ್ತು ಒಂದು ಸೋಂಕಿನಿಂದ ಯಾವ ಬಾಡಿ ಬರಲಿಲ್ಲ. ನಮ್ಮ ಪೊಲೀಸ್ನವರು 24 ಲಕ್ಷ ಪೊಲೀಸ್ನವರು ನಮ್ಮ ದೇಶದಲ್ಲಿದ್ದಾರೆ. ಅವರು ಹೇಗೆ ಕಾರ್ಯಕ್ರಮ ಮಾಡ್ತಾರೆ ಹೇಳಿ. ಇವತ್ತು ಒಂದು ಇಡೀ ನಮ್ಮ ಒಂದು ಆಶಾ ಕಾರ್ಯಕರ್ತೆಯವರು ಹೇಗೆ ಕೆಲಸ ಮಾಡ್ತಾರೆ ಹೇಳಿ. ನಮ್ಮ ರೈತರು ಕೋಟಿ ಜನಸಂಖ್ಯೆ ಇರುವ ರೈತರು ಇವತ್ತು ಮಣ್ಣನ್ನು ನಂಬಿಕೊಂಡು ಇವತ್ತು ಕೆಲಸ ಹೇಗೆ ಮಾಡ್ತಾರೆ ಎಂಬುದನ್ನು ನೋಡಿ. ಅವರು ಇವತ್ತು ಸುಮ್ಮನೆ ಕೂತ್ಕೊಳ್ತಿದ್ರೆ ನಾವು ಇವತ್ತು ಮಣ್ಣು ತಿನ್ನಬೇಕಾಗಿತ್ತು. ಇವತ್ತು ಕೂಲಿ ಕಾರ್ಮಿಕರು ಏನು ಮಾಡ್ತಾರೆ ಎಂಬುದನ್ನು ನೋಡಿ. ಅವರ ಕೆಲಸ ಸಂಜೆಯವರೆಗೆ ಮಾಡಿ ನಾನು ಮಾಡದಿದ್ದರೆ ನನ್ನ ಮನೆಯನ್ನು ನಾನು ಇವತ್ತು 500 ರೂಪಾಯಿ ನಾನು ಮನೆಗೆ ಕೊಂಡೋದ್ರೆ ನನ್ನ ಹೆಂಡತಿ ಮಕ್ಕಳನ್ನು ಸಾಕಬಹುದು ಎಂಬ ಮಾತನ್ನು ಹೇಳ್ತಾರೆ. ಇದೆಲ್ಲವೂ ನಮಗೆ ಒಂದು ಆಶಾವಾದಂಥ ವಿಚಾರ. ಇವತ್ತು ಈ ಸೋಂಕು ಎಷ್ಟು ಬರ್ತದೋ ಅಷ್ಟೇ ಗುಣಮುಖವಾಗುವುದನ್ನು ನಾವು ನೋಡ್ತಾ ಇದ್ದೇವೆ. ಇದಕ್ಕೆ ಮಾನವೀಯತೆ ನೆಲೆಯಲ್ಲಿ ನಮ್ಮ ವೈದ್ಯ ಲೋಕಕ್ಕೆ ನಾನು ಹೇಳೋ ಮಾತಿಷ್ಟೇ, ಮಾನವೀಯತೆ ನೆಲೆಯಲ್ಲಿ ಚಿಕಿತ್ಸೆ ಕೊಡುವ. ನಾವೆಲ್ಲ ಯಾಕೆ ಮರಿಬೇಕು? ಇದು ಪ್ರಾರಂಭದ ಸಮಯದಲ್ಲಿ ಹೇಗೆ ತೋರಿಸಿದ್ರು. ಒಂದು ಸತ್ತ ಬಾಡಿಯನ್ನು ಕೂಡ ಒಂದು ತಂದೆಯ ಬಾಡಿಯನ್ನು ಮಕ್ಕಳಿಗೆ ಕೊಡದೆ ಅದನ್ನು ಯಾವ ರೀತಿಯಲ್ಲಿ ಕೊಂಡೋದ್ರು, ಯಾವ ರೀತಿ ದಫನ ಮಾಡಿದ್ರು. ಒಂದು ಇಂಥ ಪಾಸಿಟಿವ್ ಬಂದವರು ಒಂದು ಹಾಸ್ಪಿಟಲ್ಗೆ ಹೋದಾಗ ಯಾವ ರೀತಿಯ ಚಿಕಿತ್ಸೆಯನ್ನು ಕೊಟ್ಟರು, ಒಂದು ಫುಡ್ಡನ್ನು ಯಾವ ರೀತಿಯಲ್ಲಿ ಒಳಗೆ ಕೊಟ್ಟರು, ಇದೆಲ್ಲವನ್ನು ಒಮ್ಮೆ ನೆನಪಿಸಿಕೊಳ್ಳಿ. ಇದೆಲ್ಲವನ್ನೂ ನೋಡುವಾಗ ಏನಿದು ಅಂತ ಎಂಬುದೇ ನಮಗೆ ಅರ್ಥವಾಗ್ತಾ ಇದೆ. ಈಗಲೂ ಬಹಳಷ್ಟು ಗೊಂದಲಗಳನ್ನು ಕಾಣ್ತಾ ಇದ್ದೇವೆ. ವಿದ್ಯಾರ್ಥೇತರ ಮೋಸ್ಟ್ ಇಮ್ಯುನಿಟಿ ಇರುವಂಥ, ರೋಗ ನಿರೋಧಕ ಶಕ್ತಿ ಇರುವಂಥ ಒಂದು ವಿದ್ಯಾರ್ಥಿಗಳಿರುವಂಥ ಒಂದು ಆವರಣವನ್ನು ಇವರು ಬಂದ್ ಮಾಡಲಿಕ್ಕೆ ಹೇಳ್ತಾರೆ. ಇಮ್ಯುನಿಟಿಯೇ ಇಲ್ಲದಂಥ ಕೆಲವು ಕ್ಷೇತ್ರಗಳು, ಅದು ಒಂದು ನಾವು ಶರಾಬು ಅಂಗಡಿಗಳಿರ್ಬೋದು, ಅದನ್ನು ಪ್ರಾರಂಭದಲ್ಲಿ ಆರಂಭ ಮಾಡಿದ್ದಾರೆ. ಎಲ್ಲ ಕಡೆಗಳಲ್ಲೂ ಆರಂಭ ಮಾಡಿದ್ದಾರೆ. ಇವತ್ತು ಆದಿತ್ಯವಾರ ಉಳ್ಳಾಲದಿಂದ ಬೈಂದೂರಿನವರೆಗೆ ಹೋಗಿ ಇವತ್ತು ಒಂದು ಸಮುದ್ರ ಬದಿಯಲ್ಲಿ ಎಷ್ಟು ಜನ ಇದ್ದಾರೆ, ಮೋಜು ಮಾಡ್ತಾ ಇದ್ದಾರೆ ಎಂಬುದನ್ನು ಗಮನಿಸಿ. ಯಾವ ಸಭೆ ಸಮಾರಂಭವನ್ನು ನೋಡಿದ್ರು ಹೇಗಿದೆ ಎಂಬುದನ್ನು ಗಮನಿಸಿ. ಅದಕ್ಕಿಂತ ಮುಖ್ಯವಾಗಿ ನಮಗೆ ಅಗತ್ಯ ಇಲ್ಲ, ಏನಿಲ್ಲ ಇಂಥ ಒಂದು ಯಾವುದೇ ರೀತಿಯ ಒಂದು ಇಲೆಕ್ಷನ್ಗಳು ಇವತ್ತು ನಮ್ಮ ರಾಜ್ಯದಲ್ಲಿ ಏನಾಗ್ತಾ ಇದೆ, ದೇಶದಲ್ಲಿ ಏನಾಗ್ತಾ ಇದೆ.
ನನ್ನಲ್ಲಿ ಇತ್ತೀಚೆಗೆ ಒಬ್ಬರು ನನ್ನ ಕೇಳಿದ್ರು, ನನಗೆ ಅಷ್ಟು ಬೇಸರ ನನ್ನ ಒಳಗಿಂದ ಬರ್ತಾ ಇದೆ. ಇದನ್ನು ನಾನು ಉದ್ದೇಶಪೂರ್ವಕವಾಗಿ ಹೇಳುದು, ಯಾಕೆಂದ್ರೆ ಇಂಥ ಸಮಯದಲ್ಲಿ ವಿದ್ಯಾ ಕ್ಷೇತ್ರವನ್ನು ಈ ರೀತಿ ಒಂದು ಮ್ಯಾನೇಜ್ ಮಾಡುವುದು ನಾನು ಒಪ್ಪುವುದಿಲ್ಲ. ಯಾಕೆಂದ್ರೆ ಅತಿ ಹೆಚ್ಚು ರೋಗ ನಿರೋಧಕ ಶಕ್ತಿ ಇರುವವರು 1 ವರ್ಷದಿಂದ 30 ವರ್ಷದ ಮಕ್ಕಳು. ಇಂಥ ಸಂದರ್ಭದಲ್ಲಿ ಅವರೊಟ್ಟಿಗೆ ನಮ್ಗೆ ಇರಲಿಕ್ಕೆ ಯಾವ ಹೆದರಿಕೆ ಯಾಕೆ ಹೇಳಿ, ಅವರು ಎದುರಿಸಬೇಕು. ಬಂದ ರೋಗವನ್ನು ಸರಿಯಾಗಿ ಗುಣಮುಖ ಮಾಡಬೇಕು, ಅದನ್ನು ಚಿಕಿತ್ಸೆ ಮಾಡಬೇಕು. ಚಿಕಿತ್ಸೆ ಮಾಡಿಕೊಂಡು ಅದನ್ನು ಸರಿಯಾಗಿ ಎದುರಿಸಿಕೊಂಡು ಅವರಿಗೆ ರೋಗ ನಿರೋಧಕ ಶಕ್ತಿ ಕೊಡಬೇಕಾದ್ದು ನಮ್ಮೆಲ್ಲರ ಕರ್ತವ್ಯ ಅಂತ ಹೇಳಿಕೊಂಡು, ಈ ಸಮಯದಲ್ಲಿ ನನಗೆ ಇಂಥ ಬಹಳ ಪ್ರೀತಿಯ ನನ್ನ ಇವತ್ತು ಸನ್ಮಾನ ಮಾಡಿದಂಥ ದಂಪತಿಗಳು, ಅವರನ್ನು ನಾನು ಗಮನಿಸಿದ್ದೇನೆ. ಅವರು 60 ವರ್ಷದಲ್ಲಿ ಅವರು ಮಾಡಿದ ಚಟುವಟಿಕೆಯನ್ನು ನೋಡಿದ್ದೇನೆ. ಅವರ ಇಡೀ ವರ್ಷದ ಕೆಲಸಗಳು, ಅವರಲ್ಲಿ ಯಾವ ರೀತಿಯ ಸೌಂದರ್ಯ ಪ್ರಜ್ಞೆ ಇದೆ, ಯಾವ ರೀತಿಯ ಸಮಾಜದ ಧೋರಣೆ ಇದೆ, ಈ ಸಮಾಜಕ್ಕಾಗಿ ಅವರು ಏನು ಕೊಡ್ತಾ ಇದ್ದಾರೆ, ಎಂಥ ದಾನ ಧರ್ಮವನ್ನು ಕೊಟ್ಟುಕೊಂಡು ಅವರು ಸುಖ ಪಡಿತಾ ಇದ್ದಾರೆ, ಅದು ಅವರಿಗೆ ಮಾತ್ರ ಗೊತ್ತು ಹೊರತು ಬಾಕಿಯವರಿಗೆ ಅರ್ಥ ಆಗುವಂಥದ್ದಲ್ಲ. ಎಲ್ಲ ದಾನ ಧರ್ಮದ ಹಿಂದೆ, ಮಾಡುವ ಕೆಲಸದ ಹಿಂದೆ ಅವರು ಅನುಭವಿಸಿದಂಥ ಸುಖ ಮಾತ್ರ ಅವರಿಗೆ ಗೊತ್ತಿರೋದು ಹೊರತು ಅದನ್ನು ಬಾಕಿಯವರಿಗೆ ಅದನ್ನು ಅನುಭವಿಸಲಿಕ್ಕೆ ಸಾಧ್ಯ ಇಲ್ಲ, ಅದರ ಬೆಲೆ ಗೊತ್ತಿರಲಿಕ್ಕೆ ಸಾಧ್ಯ ಇಲ್ಲ. ಅಂಥ ವ್ಯಕ್ತಿ